ಹಾಯ್, ನಾನು ನಿಮ್ಮ ವಿಜಯ. ನೀವು ನೋಡ್ತಿದ್ದೀರಿ ವಿಜಯ ಲಾಗ್ಸ್ ಬೆದ್ರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಮೂಡಿಬಿದ್ರಿ ಕಾಳಿಕಾಂಬ ಟೆಂಪಲ್ ಉತ್ಸವಕ್ಕೆ ಹೋಗ್ತಾ ಇದ್ದೀವಿ. ಇದು 2ನೇ ದಿನ. ಇವತ್ತು ಬಲಿ ಉತ್ಸವ ಎಲ್ಲ ಇದೆ. ಹಾಗಾಗಿ ಹೇಗಿದೆ, ಹಾಗೆಯೇ ಇವತ್ತು ನಾಟಕ ಇದೆ ಅಂತ ಹೇಳಿದ್ದಾರೆ ಅಧ್ಯಕ್ಷರಂತ. ಅದು ನೋಡುವ ಹೇಗಿರ್ತದೆ ಅಂತ ಹೇಳಿ. ಬನ್ನಿ ಇವತ್ತಿನ ಉತ್ಸವ ಹೇಗಿರ್ತದೆ ಅಂತ ನೋಡುವ, ಬನ್ನಿ ಹೋಗ್ತೀವಿ. ಇವತ್ತು 2ನೇ ದಿನ. ಇವತ್ತು ಮಧ್ಯಾಹ್ನ ಎಲ್ಲ ಸ್ಪೆಷಲ್ ಇತ್ತು, ಅಲ್ಲಿ ಪೂಜೆ ಎಲ್ಲ, ಉತ್ಸವ ಬಲಿ ಎಲ್ಲ ಇತ್ತು. ನಮ್ಗೆ ಆವಾಗ ಹೋಗ್ಲಿಕ್ಕಾಗ್ಲಿಲ್ಲ, ಅದಕ್ಕೆ ನಾವಿವಾಗ ಸಾಯಂಕಾಲ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿರ್ತದೆ ಅಂತೆಲ್ಲ ಹೋಗಿ ನೋಡುವ, ಬನ್ನಿ ಹೋಗುವ. ಒಳಗೆ ಹೋಗೋಣ.
2 ರೌಂಡ್ ಮುಗಿದ ಮೇಲೆ ನಾವು ಒಳಗೆ ಹೋಗ್ತಾ ಇದ್ದೇವೆ. ಒಳಗೆ ಹೋಗಿ ಒಳಗೇನು ತೀರ್ಥ ಪ್ರಸಾದ ಎಲ್ಲ ಕೊಡ್ತಾ ಇರ್ತಾರೆ. ಹಾಗೆ ಪೂಜೆ ಮಾಡಿಸಿದವರಿಗೆ ಪ್ರಸಾದ ಎಲ್ಲ ಕೊಡ್ತಾರೆ. ಹಾಗೆ ಇದು ಒಳಗಿನ ದೃಶ್ಯ. ಅಂದರೆ ಎಲ್ಲರೂ ಜನ ಬಂದು ಅಲ್ಲಿ ಒಳಗೇನೆ ಎಲ್ಲ ರಾಶಿ ಬೀಳುವುದಿಲ್ಲ, ಯಾಕಂದರೆ ತುಂಬ ರಶ್ ಆಗ್ತದಲ್ಲ. ಹೊರಾಂಗಣದಲ್ಲಿ ಎಲ್ಲ ತುಂಬ ಜನ ಕೂತಿರ್ತಾರೆ. ನೋಡಿ, ಇದು ಗಣಪತಿ ದೇವರು. ಹಾಗೆ ಇದು ಕಾಳಿಕಾಂಬೆ. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಹಾಗೆ ತುಂಬ ಚೆನ್ನಾಗಿದೆ ಅಲ್ಲ. ಇನ್ನೂ ಬಲಿ ಉಂಟು, ಹೊರಗೆ ಹೋಗುವ.
ಆಯಿತು. ಪೂಜೆ ಆದ ನಂತರ ಈಗ ಎಲ್ಲ ಊಟಕ್ಕೆ ಲೈನ್ ನಿಂತಿದ್ದಾರೆ ಹಾಗೂ ನಾವು ನಿಂತಿದ್ದೇವೆ. ಈಗ ನೋಡಿ ಬಡಿಸೋದನ್ನು ನೋಡುವ ಹೇಗೆ ಬಡಿಸ್ತಾರೆ ಅಂತ. ಇದು ಹಾಳೆ ಅಂತ ಹೇಳ್ತೇವಲ್ಲ ಅದರದ್ದು ಪ್ಲೇಟ್ ಮಾಡಿದ್ದಾರೆ. ಹಾಗೆ ಒಳ್ಳೆ ಊಟ ಇತ್ತು ನೋಡಿ. ತುಂಬ ಸಣ್ಣ ಮಗು ಕೂಡ ಕೆಲಸ ಮಾಡ್ತಾ ಉಂಟು ನೋಡಿ. ಅಧ್ಯಕ್ಷರು ನಾಟಕ ಇತ್ತು. ನಾನು ವೀಡಿಯೋ ಹಿಡಿತಿದ್ದೆ, ಅಷ್ಟೊತ್ತಿಗೆ ಬಂದು ವೀಡಿಯೋ ಮಾಡಬಾರ್ದು ಅಂತ ಹೇಳಿದರು. ಅದಕ್ಕೆ ಮಾಡಿದ ವೀಡಿಯೋ ಸುಮಾರು ವೀಡಿಯೋ ಮಾಡಿದ್ದೆ ನಾನು, ಅದನ್ನೆಲ್ಲ ಡಿಲೀಟ್ ಮಾಡಿದೆ. ಹಾಗಾಗಿ ಸೌಂಡ್ ಮ್ಯೂಟ್ ಕೊಟ್ಟು ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೇನೆ. ನನ್ನ ವೀಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರು ವಿಜಯ ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ವ ಅವರು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆ ವೀಡಿಯೋದೊಂದಿಗೆ ಸಿಗ್ತೇನೆ. ಬಾಯ್.